V4 ನ್ಯೂಸ್ಗೆ ಸ್ವಾಗತ ಹೇಳ್ತಾ ಇದ್ದೇನೆ. ಕತೆ ಕಾರಣ ಕೆಲವಾರು ದಿನಾಂಕಗಳು ಅತಿ ಮುಖ್ಯ ಅನ್ನಿಸ್ತದೆ. ಮೊದಲ ತೇದಿ ಎನ್ನುವಂಥ ಒಂದು ಸಿನಿಮಾನೇ ಬಂದಿತ್ತು. ಕೆಲವರಿಗೆ ಕೊನೆಯ ದಿನಾಂಕ ತೊಂದರೆದಾಯಕ ಆಗಿರ್ತದೆ. ಅದು ಏನಾದರೂ ಇರಲಿ. ಈಗ ಈ ದಿನಾಂಕ ಯಾಕಪ್ಪ ಅಂತೇಳಿದರೆ 2021 ಮೇ ತಿಂಗಳಿನಿಂದ ಕರ್ನಾಟಕದಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ನಡೆದಿಲ್ಲ. ಹೆಚ್ಚು ಕಡಿಮೆ 4 ವರ್ಷಗಳಿಂದ ಜಿಲ್ಲಾ ಪಂಚಾಯತು ಇಲ್ಲ, ತಾಲೂಕು ಪಂಚಾಯತು ಇಲ್ಲ. ಎಲ್ಲ ಅಲ್ಲಿಯ ಶಾಸಕರದ್ದು ಮತ್ತು ಪಂಚಾಯತ್ಗಳದ್ದೇ ರಗಳೆ ಇಲ್ಲವೇ ಬಗಳೆ ಅಂತ ಹೇಳ್ಬೋದು. ಇಂಥ ಪರಿಸ್ಥಿತಿಯಲ್ಲಿ ಚುನಾವಣೆ ನಡೆಸುವ ಬಗೆಗೆ ಹೈಕೋರ್ಟಿನಲ್ಲಿ ಕೂಡ ದಾವೆ ಹೂಡಲಾಗಿತ್ತು. ಆ ನಿಟ್ಟಿನಲ್ಲಿ ನಿನ್ನೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಿತು. ಆ ವಿಚಾರಣೆ ನಡೆಯುವ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಇದೆ ಅಂದರೆ 2025 ಮೇ ಅಂತ್ಯದರೊಳಗೆ ಎಲ್ಲ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ಗಳ 31 ಜಿಲ್ಲೆಗಳ 1130 ಕ್ಷೇತ್ರಗಳು, ರಾಜ್ಯದ 31 ಜಿಲ್ಲೆಗಳ 1130 ಕ್ಷೇತ್ರಗಳು, ಅದೇ ರೀತಿ 239 ತಾಲೂಕುಗಳ 3671 269 ತಾಲೂಕುಗಳ 3671 ಕ್ಷೇತ್ರಗಳ ಸಂಪೂರ್ಣ ವಿವರವನ್ನು ಚುನಾವಣಾ ಆಯೋಗಕ್ಕೆ ಮೇ ಅಂತ್ಯದೊಳಗೆ ಕೊಡುವುದಾಗಿಯೂ ಜೂನ್ ಮತ್ತು ಜುಲೈಯಲ್ಲಿ ಚುನಾವಣೆ ಎದುರಿಸಲು ತಯಾರಿರುವುದಾಗಿಯೂ ಹೇಳಿದೆ. ಅದರಂತೆ ಜುಲೈ ತಿಂಗಳ ಒಳಗೆ ಚುನಾವಣೆ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ಗೆ ನಡೀತದೆ ಅನ್ನುವಂಥದ್ದು ಹೆಚ್ಚು ಕಡಿಮೆ ಖಾತ್ರಿಯಾಗಿದೆ. ಚುನಾವಣೆ ನಡೆಯದಿರಲು ಕಾರಣವೇನು? 4 ವರ್ಷಗಳಿಂದ ಚುನಾವಣೆ ನಡೆಯದಿರಲು ಹಲವು ಕಾರಣಗಳಿವೆ. ಮುಖ್ಯವಾಗಿ ಕೊರೋನಾ ಕಾರಣವನ್ನು ಹೇಳಲಾಗಿತ್ತು. ಎರಡನೆಯದಾಗಿ ಕ್ಷೇತ್ರ ಮರುವಿಂಗಡಣೆ ಕಾರಣವನ್ನು ಹೇಳಲಾಗಿತ್ತು. ಮೂರನೆಯದಾಗಿ ಜನಗಣತಿಯ ಸಂಪೂರ್ಣ ವರದಿ ಬಂದಿಲ್ಲ. 2021 ಜನಗಣತಿ ಇಂದಿಗೂ ಸಂಪೂರ್ಣವಾಗಿಲ್ಲ. 2025ನೇ ಇಸ್ವಿ ನಡೀತಾ ಇದೆ, ಇಂದಿಗೂ ಸಂಪೂರ್ಣವಾಗಿಲ್ಲ ಅನ್ನೋದು ಕೂಡ ಸತ್ಯ. ಹಾಗಾಗಿ ಅವೆಲ್ಲ ಮುಂದೂಡಲಾಗಿತ್ತು. ಇನ್ನೇನು ಚುನಾವಣೆ ಖಚಿತವೇ ಇತ್ತು. ಅದೇ ರೀತಿ ಇನ್ನೊಂದು ದಿನಾಂಕ ಕೂಡ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮೂಲಕ ಹೊರಬಿದ್ದಿದೆ. ಇದೇ ಮಾರ್ಚ್ 3ರಿಂದ ವಿಧಾನಸಭಾ ಅಧಿವೇಶನ ಆರಂಭವಾಗಲಿದ್ದು 7ನೇ ತಾರೀಕಿಗೆ ಬಜೆಟ್ ಮಂಡನೆ ಆಗಲಿದೆ. 3ಕ್ಕೆ ಅಧಿವೇಶನ ಆರಂಭ, ಜಂಟಿ ಅಧಿವೇಶನ, ಒಂದು ರಾಜ್ಯಪಾಲರು ಭಾಷಣ ಮಾಡೋದು, ಆಮೇಲೆ ಚರ್ಚೆ ಎಲ್ಲ ಇರ್ತದೆ. ಆಮೇಲೆ 7ನೇ ತಾರೀಕು ಕರ್ನಾಟಕ ರಾಜ್ಯದ ಬಜೆಟ್ 2025 ಮತ್ತು 2026ನೇ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂತೆ ಬಜೆಟ್ ಮಂಡನೆ ಆಗಲಿದೆ. ಬಜೆಟ್ನಲ್ಲಿ ಏನು ಕುಂಬಳಕಾಯಿ ಇರ್ತದೆ ಅಂತ ಹೇಳ್ಬಿಟ್ಟು ಬಜೆಟ್ ಮಂಡನೆ ಆದ ಮೇಲೆ ಗೊತ್ತಾಗಬೇಕು. ಇವಾಗೇನು ಗೊತ್ತಾಗೋದಿಲ್ಲ. ಹಾಗೂ ಬಜೆಟ್ ಅಧಿವೇಶನ ಎಷ್ಟು ದಿನ ನಡೀತದೆ ಅನ್ನುವಂಥದ್ದು ಅದಕ್ಕೆ ಬೇರೆ ಸದನ ಸಮಿತಿ ಇರ್ತದೆ. ಆ ಸಮಿತಿ ನಿರ್ಣಯ ಮಾಡ್ತದೆ. ಅದರ ವಿಷಯವಾಗಿ ನಾವೇನು ಮಾತನಾಡೋದು. ಇನ್ನೊಂದು ದಿನಾಂಕ ಏನಪ್ಪ ಅಂತೇಳಿದರೆ, ಹೊಸದಾಗಿ ಜ್ಞಾನೇಶ್ ಕುಮಾರ್ ದಿಲ್ಲಿಯಲ್ಲಿ ಸಂಸದೀಯ ಮತ್ತು ಸಹಕಾರಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿದ್ದವರು, ಉತ್ತರ ಪ್ರದೇಶ ಮೂಲದವರು, ಕೇರಳ ಕೇಡರ್ನ IAS ಅಧಿಕಾರಿ ಜ್ಞಾನೇಶ್ ಕುಮಾರ್ ಅವರನ್ನು ಹೊಸ ಚುನಾವಣಾ ಆಯುಕ್ತರಾಗಿ ನೇಮಕ ಮಾಡಿ ರಾಷ್ಟ್ರಪತಿಗಳಿಗೆ ಮನವಿ ಕೊಡಲಾಗಿದೆ. ರಾಷ್ಟ್ರಪತಿಗಳಿಗೆ ಸಹಿ ಹಾಕೋದಷ್ಟೇ ಕೆಲಸ, ಇನ್ನೇನು ಮನವಿ ಅಂತದಿಲ್ಲ. ಕೇಂದ್ರ ಸರ್ಕಾರ ಅದೊಂದು ಕ್ರಮ. ಕೇಂದ್ರ ಸರ್ಕಾರ ಹೆಸರನ್ನು ಆಯ್ಕೆ ಮಾಡಿಬಿಟ್ಟು ರಾಷ್ಟ್ರಪತಿಗೆ ಕಳಿಸ್ತದೆ. ರಾಷ್ಟ್ರಪತಿಗಳು ಏನು ಮಾಡ್ತಾರೆ? ಬೇಡ ಅಂತ ಹೇಳ್ಬೋದು. ಆದರೆ ದ್ರೌಪದಿ ಮುರ್ಮು ಅವ್ರು ಬೇಡ ಅಂತ ಹೇಳ್ತಾರೆ. ಯಾಕೆ ಬೇಡ ಅಂತ ಹೇಳ್ತಾರೆ? ಸಹಿ ಮಾಡಿ ಕಳಿಸ್ತಾರೆ. ಅವ್ರು ಇಷ್ಟು ದಿನ ಅದೇ ಮಾಡಿದ್ದು. ಇನ್ನು ಈ ಆಯ್ಕೆ ಸಮಿತಿಯಲ್ಲಿ ಪ್ರಧಾನಿ, ಗೃಹ ಮಂತ್ರಿ ಮತ್ತು ಪ್ರತಿಪಕ್ಷದ ನಾಯಕರಿರ್ತಾರೆ. ಪ್ರಧಾನಿ ಮತ್ತು ಗೃಹ ಮಂತ್ರಿ ಸರ್ಕಾರದವರಾದ್ದರಿಂದ ಪ್ರತಿಪಕ್ಷದ ನಾಯಕರು ಒಬ್ಬರು ಏನು ಮಾಡ್ತಾರೆ? ಅವ್ರು ಹೇಳಿದ್ದನ್ನು ವಿರೋಧಿಸ್ತಾರೆ. ಇವರು ವಿರೋಧಿಸಿದ್ರೆ ಅವ್ರಿಗೆ ಯಾರು ಮಾಡೋದು? ಯಾಕಂದರೆ ಅವ್ರು 2 ಓಟು, ಇವ್ರದ್ದು 1 ಓಟು. ಹಾಗಾಗಿ ನಿನ್ನೆ ನಡೆದ ಆಯ್ಕೆ ಸಮಿತಿಯಲ್ಲಿ ಕೂಡ ರಾಹುಲ್ ಗಾಂಧಿಯವರು ಈಗಾಗಲೇ ಸುಪ್ರೀಂ ಕೋರ್ಟಿನಲ್ಲಿ ಚುನಾವಣಾ ಆಯುಕ್ತರ ಆಯ್ಕೆ ಬಗ್ಗೆ ತಕರಾರು ಅರ್ಜಿ ಇರುವಾಗ ಅಷ್ಟು ತುರ್ತಿನಲ್ಲಿ ಯಾಕಪ್ಪ ಆಯ್ಕೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ತಕರಾರನ್ನು ತೆಗೆದಿದ್ದರು. ಯಾಕಂದರೆ ಈ ಕೂಡಲೇ ಯಾವುದೇ ದೇಶ ಮಟ್ಟದಲ್ಲಿ ಚುನಾವಣೆ ಇಲ್ಲ, ಆದ್ದರಿಂದ ಅಗತ್ಯವಿಲ್ಲ. ಈಗ ಜ್ಞಾನೇಶ್ ಕುಮಾರ್ ಅವರಂತೆ
ಹೆಚ್ಚು ಕಡಿಮೆ ಆಯ್ಕೆ ಆಗೋಯ್ತು, ಇನ್ನು ಸಹಿ ಒಂದು ಬೀಳೋದಿದೆ ರಾಷ್ಟ್ರಪತಿಗಳು, ಅದು ಬೀಳ್ತದೆ. ಜ್ಞಾನೇಶ್ ಕುಮಾರ್ ಅವರಿಗೆ ದಿನಾಂಕ ಯಾವುದಪ್ಪ ಅಂತೇಳಿದ್ರೆ ಈ ವರ್ಷದ ಕೊನೆಯಲ್ಲಿ ಬಿಹಾರ ವಿಧಾನಸಭಾ ಚುನಾವಣೆ ನಡೆಯಲಿದೆ. ಅದಕ್ಕೆ ಬೇಕಾದ ತಯಾರಿ ಮಾಡುವಂಥ ಮೊದಲು ಅವರು ತಯಾರಾಗಬೇಕಾದ ಎದುರಿಸಬೇಕಾದ ಚುನಾವಣೆ ಬಿಹಾರದ ವಿಧಾನಸಭಾ ಚುನಾವಣೆ ಅಂತ ಹೇಳ್ಬೋದು. ಇನ್ನು ಸುಪ್ರೀಂ ಕೋರ್ಟಿಗೆ ಸಂಬಂಧಪಟ್ಟಂತೆ ಇನ್ನೊಂದು ವಿಷಯ ಕೂಡ ನಡೀತು. ಎಷ್ಟಯ್ಯ ತಕರಾರು ಮಾಡ್ತೀರಿ, ಮಸೀದಿ ಅಡಿ ಮಂದಿರ ಹುಡುಕುವಂಥ ಚಿಲ್ಲರೆ ಬುದ್ಧಿ ಬಿಟ್ಬಿಡಿ ಅಂತ ಹೇಳಿಬಿಟ್ಟು ನಿನ್ನೆ ಸುಪ್ರೀಂ ಕೋರ್ಟ್ ಹೇಳಿದೆ, ಮಸೀದಿಯೊಳಗೆ ಅಡಿ ಮಂದಿರ ಇರ್ಬೋದು, ಮಂದಿರದ ಅಡಿ ಮಸೀದಿ ಕೂಡ ಇರ್ಬೋದು, ಅದನ್ನು ಹುಡುಕ್ತಾ ಹೋದರೆ ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಈ ಸಮಾಜವನ್ನು ಕದಡುವಂಥ ಕೆಲಸ ಮಾಡಬೇಡಿ. 1991 ಏನು ಒಂದು ಪೂಜಾ ದೇಗುಲಗಳ ಬಗೆಗಿನ ಕಾನೂನು ಇದೆ, ಕಾಯ್ದೆ ಇದೆ, ಅದನ್ನು ಗೌರವಿಸಿ ಅದನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಅಂಥ ಕೆಲವು 10 ಅರ್ಜಿಗಳು ಬಂದಿದ್ದು, ರಿಟ್ ಅರ್ಜಿಗಳು. ಹೊಸದಾಗಿ ಬಂದ ಎಲ್ಲ ರಿಟ್ ಅರ್ಜಿಗಳನ್ನು ವಜಾ ಮಾಡಿದಂಥ ಸುಪ್ರೀಂ ಕೋರ್ಟ್ ಹಿಂದೆ ಸಲ್ಲಿಸಲಾದ 1-2 ಅರ್ಜಿಗಳನ್ನು ಉಳಿಸಿಕೊಂಡು ಅದನ್ನು ಏಪ್ರಿಲ್ ಮೊದಲ ವಾರಕ್ಕೆ ವಿಚಾರಣೆ ಮುಂದುವರಿಸಿದೆ. ಆದರೆ ಇಂಥ ಅರ್ಜಿಗಳನ್ನು ಇನ್ಮೇಲೆ ಹಾಕಬೇಡಿ, ಇದು ಸಮಾಜಕ್ಕೆ ಭಾರತಕ್ಕೆ ಅಗತ್ಯವಿಲ್ಲ. ಪ್ರತಿಯೊಂದು ಚರ್ಚ್ ಅಡಿ ಏನಾದರೂ ಇರ್ಬೋದು, ಮಸೀದಿ ಅಡಿ ಏನಾದರೂ ಇರ್ಬೋದು, ದೇವಸ್ಥಾನದ ಅಡಿಯೂ ಏನಾದರೂ ಒಂದು ಇರ್ಬೋದು. ಬುದ್ಧ ದೇವಾಲಯಗಳನ್ನು, ಜೈನ ದೇವಾಲಯಗಳನ್ನು ಎಷ್ಟು ಹಿಂದೂಗಳು ಹೊಡೆದಿದ್ದಾರೆ ಅಂತ ಅವ್ರು ನ್ಯಾಯಾಧೀಶರು ಹೇಳಲಿಲ್ಲ, ನಮಗೆ ಗೊತ್ತಿದೆ. ಎಷ್ಟೊಂದು ಬಸದಿಗಳನ್ನು ಹಿಂದೂ ಆಲಯ ಮಾಡ್ಕೊಂಡಿದ್ದಾರೆ, ಎಷ್ಟೊಂದು ಬೌದ್ಧಾಲಯಗಳನ್ನು, ಚೈತ್ಯಾಲಯಗಳನ್ನು ಹಿಂದೂ ಆಲಯ ಮಾಡಿ. ಎಲ್ಲ ಬೇಡ. ಬುದ್ಧಗಯ ಅನ್ನುವಂಥದ್ದು ಬೌದ್ಧರ ಭಾರತದಲ್ಲಿ ಪ್ರಮುಖ ಕ್ಷೇತ್ರ. ಅಲ್ಲಿ ಪೂಜೆ ಮಾಡ್ತಾ ಇರೋದರ ಅಚ್ಚ ವೈದಿಕ ಬ್ರಾಹ್ಮಣರು. ಆಯ್ತಲ್ಲ ನಿಮ್ಮ ಧರ್ಮದ ಒಳ ಹೂರಣಗಳು. ಇನ್ನು ತುಳುನಾಡಿನಲ್ಲಿ ತಗೊಳ್ತೀರಾ, ದೇವಿ ದೇವಸ್ಥಾನಗಳಿದ್ದಾವೆ, ದುರ್ಗಾ ಪರಮೇಶ್ವರಿ ಅಂತೂ ತುಂಬ ಇದ್ದಾವೆ, ಈಶ್ವರ ದೇವಸ್ಥಾನಗಳಿದ್ದಾವೆ. ಪೂಜೆ ಮಾಡೋದು ಯಾರಪ್ಪ? ಯಾರು ಶೈವರು ಪೂಜೆ ಮಾಡಿ. ಇಲ್ಲೆಲ್ಲ ಪೂಜೆ ಗುತ್ತಿಗೆ. ಮಾಧ್ವ ಬ್ರಾಹ್ಮಣರು ಉದ್ದನಾಮದ ಬ್ರಾಹ್ಮಣರು. ಅವರು ದುರ್ಗೆಗೆ, ಈಶ್ವರನಿಗೆ ಪೂಜೆ ಮಾಡಲಿಕ್ಕೆ ಯಾರ್ಯಾವಿಗೆ ಹಕ್ಕು ಕೊಟ್ಟವರು? ಯಾರ್ಯಾರು ರಾಜರು ಗೆದ್ದಾಗ ಅವರು ಕೈಕಾಲು ಹಿಡ್ಕೊಂಡು ಯಾವ್ಯಾವುದು ಅಧಿಕಾರವನ್ನು ಗಿಟ್ಟಿಸ್ತಾರೆ, ಇವರು ಹಾಗೆ ಗಿಟ್ಟಿಸ್ಕೊಂಡಿರ್ತಾರೆ. ಹಾಗಾಗಿ ಯಾವ ಹುತ್ತದಲ್ಲಿ ಯಾವ ಹಾವಿದೆ, ಯಾವ ದೇವಾಲಯದಲ್ಲಿ ಯಾವ ದೇವಾಲಯ ಇದೆ ಅಂತ ಹುಡ್ಕೋಕ್ಕೆ ಹೋದರೆ ಅದಕ್ಕೆ ಕೊನೆ ಮೊದಲು ಇರುವುದಿಲ್ಲ. ಇನ್ನೊಂದು ವಿವಾದ ಮೇಲಕ್ಕೆ ಬಂದಿದೆ. ಏನಪ್ಪ ವಿವಾದ ಅದು? ಶ್ಯಾಮ್ ಪಿತ್ರೋಡ ಅನ್ನುವರು ಭಾರತದಲ್ಲಿ ಸಂಪರ್ಕ ಕ್ರಾಂತಿ ಆಗಲಿಕ್ಕೆ ಕಾರಣರಾದಂಥ ವ್ಯಕ್ತಿ. ಅವರು ರಾಜೀವ್ ಗಾಂಧಿಯವರು ಪ್ರಧಾನಿಯಾಗಿದ್ದಾಗ ಎಲ್ಲೆಲ್ಲೂ ಫೋನಲ್ಲಿ ಯಾವಾಗ ಬೇಕಾದರೂ ಯಾರ ಜೊತೆಗೆ ಬೇಕಾದರೂ ಮಾತಾಡ್ಬೋದು ಅನ್ನುವಂಥ ಒಂದು ಪದ್ಧತಿಯೆಲ್ಲ ಭಾರತದಲ್ಲಿ ಪರಿಚಯಿಸಿದವರು ಶ್ಯಾಮ್ ಪಿತ್ರೋಡ. ಹಾಗಾಗಿ ಕಾಂಗ್ರೆಸ್ ಜೊತೆಗೆ ನೇರ ಅಲ್ಲದೇ ಇದ್ದರೂ ಅವರಿಗೆ ಸಂಬಂಧ ಇದೆ. ಕಾಂಗ್ರೆಸ್ನ ಅಂತಾರಾಷ್ಟ್ರೀಯ ಬೆಂಚ್ನಲ್ಲಿ ಕೂಡ ಅವರು ಇರ್ತಾರೆ. ಇದ್ದರೆ ಏನು ಮಾಡೋದು? ಅವರು ತಮ್ಮ ಮೂಗಿನ ನೇರಕ್ಕೆ ಮಾತನಾಡೋರು ನಿನ್ನೆ ಕೂಡ ಹೇಳಿದ್ದಾರೆ, ಚೀನಾವನ್ನು ವಿರೋಧಿ ದೇಶ ಅಂತ ಯಾಕೆ ಹೇಳಬೇಕು? ಒಂದು ರೀತಿಯಲ್ಲಿ ಅದು ಸರಿ, ಇನ್ನೊಂದು ರೀತಿಯಲ್ಲಿ ತಪ್ಪು. ಸರಿ ಯಾಕಪ್ಪ ಅಂತೇಳಿದ್ರೆ ನೆರೆಹೊರೆಯವರ ಜೊತೆಗೆ ಒಳ್ಳೆಯ ಸಂಬಂಧ ಇರಬೇಕು. ಕೆಲವು ನೆರೆಹೊರೆಯವರು ಇರ್ತಾರೆ, ಹಿಡಿದ್ರೆ ರಗಳೆ ಮಾಡ್ತಾ ಇರ್ತಾರೆ, ಕೆಳಗಡೆ ಬರಲಿ ಮೇಲೆ ಹೋಗಲಿ ರಗಳೆ ಮಾಡ್ತಾ ಇರ್ತಾರೆ. ಆದರೆ ನೆರೆಹೊರೆ ರಗಳೆ ಮಾಡ್ತಾರೆ ಅಂತ ರಗಳೆಯನ್ನು ಜಾಸ್ತಿ ಮಾಡಿದರೆ ಅದು ಗಲಾಟೆ ಆಗುತ್ತೆ ಹೊರತು ಯಾವುದೇ ರೀತಿಯಲ್ಲಿ ಸಮಸ್ಯೆ ಪರಿಹಾರ ಆಗೋದಿಲ್ಲ. ಅದೇ ರೀತಿ ನೆರೆಹೊರೆ ಚೀನಾದ ಜೊತೆಗೆ ಅವ್ರ ತಕರಾರು ಮಾಡಿದಂತೂ ನಾವು ಮಾಡಿದರೆ ಮುಂದೆ ಹೋಗಿ ನಿಲ್ಲುವುದದು ಯುದ್ಧದಲ್ಲಿ ಎಲ್ಲರಿಗೂ ತೊಂದರೆ ಆಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ಇರುವುದು. ಆದರೆ ತಪ್ಪು ಯಾಕೆ ಅಂತೇಳಿ ಚೀನಾ ಈಗಾಗಲೇ ಭಾರತದ ಗಡಿಯನ್ನು ಅತಿಕ್ರಮಿಸಿದೆ ಎನ್ನುವಂಥ ಮಾತು ಉಪಗ್ರಹಗಳ ಚಿತ್ರಗಳಿಂದ ಗೊತ್ತಾಗಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದವರು, ನಾಸಾದವರು ಒದಗಿಸಿದ ಚಿತ್ರಗಳು ಕೂಡ ಭಾರತದ ಗಡಿಯನ್ನು ಚೀನಾ ಅತಿಕ್ರಮಿಸಿದೆ ಎನ್ನುವುದನ್ನು ತೋರಿಸಿದೆ. ಅರುಣಾಚಲ ಪ್ರದೇಶ ನಂದೇ ಕೊಡಯ್ಯ ಅಂತೇಳ್ಬಿಟ್ಟು ಆವಾಗ ಚೀನಾ ಕೇಳ್ತಾರೆ. ಆದ್ದರಿಂದ ಅದು ವೈರಿ ದೇಶ ಅನ್ನೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ವೈರಿ ದೇಶ, ಪಕ್ಕದ ಮನೆಯಲ್ಲಿ ವೈರಿ ಇದ್ದರೂ, ಕೆಳ ಮನೆಯಲ್ಲಿ ವೈರಿ ಇದ್ದರೂ, ಮೇಲ್ಮನೆಯಲ್ಲಿ ವೈರಿ ಇದ್ದರೂ ಕೂಡ ಸ್ವಲ್ಪ ತಡ್ಕೊಂಡು ಇರಬೇಕಾಗ್ತದೆ. ಎರಡನೇ ವಿಷಯ, ಅದು ಏನಾದರೂ ಇರಲಿ, ಈ ದೇಶಗಳ ಬಗ್ಗೆ ತಕರಾರನ್ನು ಈ ಶ್ಯಾಮ್ ಪಿತ್ರೋಡ ಹೇಳಿರುವಂಥ ಮಾತು ಕಾಂಗ್ರೆಸ್ಸಿನದಲ್ಲ, ಕಾಂಗ್ರೆಸ್ಸಿನ ಬಗೆಗೆ ಒಲವಿರುವಂಥ ಒಬ್ಬ ವ್ಯಕ್ತಿಯ ಮಾತು, ಪಕ್ಷದ ಹೇಳಿಕೆ ಅಲ್ಲ. ಆದರೆ ಪಕ್ಷದ ಹೇಳಿಕೆ ಅಲ್ಲದೇ ಇದ್ದರೂ ಕೂಡ ಅದು ಸರಿಯೋ ತಪ್ಪು ಅನ್ನುವಂಥ ಜನರೇ ತೀರ್ಮಾನಿಸಲಿ. ಸಹಜವಾಗಿಯೇ ಪಕ್ಷ ಅವರ ಜೊತೆಗಿರುವುದಿಲ್ಲ, BJPಯವರು ಖಂಡಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಈ ಕರ್ನಾಟಕದಲ್ಲಿ 165 ಸರಕಾರಿ ಕಾರ್ಖಾನೆಗಳಿಗಿದ್ದು ಅವುಗಳಲ್ಲಿ
33 ನಷ್ಟದಲ್ಲಿಯೂ 16 ಕೆಲಸ ಮಾಡದೇ ಇರುವುದರಿಂದ ಇವೆಲ್ಲವುಗಳಿಂದ ನಷ್ಟವೇ ನಷ್ಟ. ಕರ್ನಾಟಕ ಸರ್ಕಾರ ಇವುಗಳಲ್ಲಿ 64,460 ಕೋಟಿ ರೂಪಾಯಿ ಹೂಡಿಕೆ ಮಾಡಿದ್ದರೆ ವರ್ಷಕ್ಕೆ ಬರ್ತಾ ಇರೋ ಲಾಭ ಎಷ್ಟಪ್ಪ? 285. ಅದು ಬರೀ 44 ಕಂಪ್ನಿಯಿಂದ. ಉಳಿದ ಕಂಪ್ನಿ ಎಲ್ಲ ನಷ್ಟ, ಇಲ್ಲ ಅಂದರೆ ಕಷ್ಟ. ಈ ಕಷ್ಟದ ಕಂಪನಿಗಳೆಲ್ಲ ಲಾಭದ ಕಂಪನಿಯ ಜೊತೆಗೆ ಸೇರಿಕೆ ಮಾಡುವುದು, ಬೀಗ ಜಡಿಯುವುದು ಎನ್ನುವಂಥ ಆಲೋಚನೆ ಕರ್ನಾಟಕ ಆರ್ಥಿಕ ಇಲಾಖೆ ಮಾಡಿದೆ. ಅದು ಏನು ಮಾಡಿದರೂ ಕೂಡ ಕೆಲವರಿಗೆ ಕಷ್ಟ ಎನ್ನುತ್ತಾ ಕತೆ ಕಾರಣಕ್ಕೆ ಒಂದು ವಿರಾಮವನ್ನು ಹಾಕಿ ನೋಡ್ತಾವಿರಿ V4 ನ್ಯೂಸ್ ಚಾನಲ್ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲ ಸದಸ್ಯರಾಗಿ ಎನ್ನುತ್ತಾ ಮಾಡ್ತಾ ಇದೆ. ತಮಗೆಲ್ಲ ಒಂದು ದೊಡ್ಡ ನಮಸ್ಕಾರ.